ಇನ್ನು ಡಿಸೆಂಬರ್ 15-16ರಂದು ನಡೆಯಲಿರುವ ಯುವಜನ ಮೇಳ 2018-19ರ ಪೂರ್ವಭಾವಿ ಸಭೆಯು ತಣ್ಣೀರುಬಾವಿ ಭಜನಾ ಮಂದಿರದ ವಠಾರದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಮಂಗಳೂರು ಮಹಾನಗರ ಪಾಲಿಕೆ, ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಯುವಜನ ಮೇಳವು ಚಿತ್ರಾಪುರ ದೇವಸ್ಥಾನದ ಬಳಿ ಹಾಗೂ ಶ್ರೀಕೃಷ್ಣ ರಂಗಮಂದಿರ ತಣ್ಣೀರುಬಾವಿಯಲ್ಲಿ ನಡೆಯಲಿರುವುದು. ಈ ಸಂದರ್ಭ ಯುವ ಸಬಲೀಕರಣದ ಲಿಲಿ ಪಾಯಸ್ ರವರು ಯುವಜನ ಮೇಳದ ಕುರಿತು ಮಾಹಿತಿ ನೀಡಿದರು. ಸಾಧಾರಣವಾಗಿ ಎಲ್ಲ ಸಕ್ಸಸ್ ಆಗಿ ಹೋಗ್ತಾ ಇದೆ ತಾಲೂಕು ಮಟ್ಟದಲ್ಲಿ. ಆದರೆ ಕೆಲವು ಬೇರೆ ಜಿಲ್ಲೆಗಳಲ್ಲಿ ಅದರ ಬಗ್ಗೆ ಯಾರು ಗಮನ ಹರಿಸುವುದಿಲ್ಲ ರೀತಿಯಿಂದ ತಾಲೂಕು ಮಟ್ಟದಿಂದ ತೆಗೆದು ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ಒಂದು ಯುವಜನ ಮೇಳ, ಯುವಜನೋತ್ಸವ, ಯುವ ಸಮ್ಮೇಳನ ಮತ್ತು ಈ ಕಾರ್ಯಕ್ರಮವನ್ನು ಒಂದೇ ವೇದಿಕೆಯಲ್ಲಿ ಮಾಡಬೇಕು ಅಂತ ಮೊದಲಾಗಿ ಆದೇಶ ಬಂದಿತ್ತು. ಆದರೆ ನಮ್ಮ ಇಲಾಖೆ ಅದನ್ನು ಸಂತೋಷವಾಗಿ ಒಪ್ಪಿದೆ ನಿಮಗೆ ನೀಡಲಿಕ್ಕೆ. ಆದರೆ ನಮ್ಮ ಈ ಯೋಜನಾ ಮೇಳಕ್ಕೆ ಇಲಾಖೆಯಿಂದ 3.5 ಲಕ್ಷ ಅನುದಾನ ಇದೆ ಮತ್ತು ಪ್ರೈಸ್ ಮನಿ ನಗದು ಬಹುಮಾನ ಇದೆ, ಅದು ಬೇರೆಯೇ ಇದೆ. 2.5 ಲಕ್ಷ ಅದು ಬೇರೆ ಇದೆ ಪ್ರೈಸ್ ಮನಿ. 3.5 ಲಕ್ಷ ಸಂಘಟನೆಗೆ ನಾವು ಇಟ್ಟಿದ್ದೇವೆ. ಸಭೆಯಲ್ಲಿ ಲೀಲಾಧರ್ ತಣ್ಣೀರುಬಾವಿ, ರಾಜೀವ್ ಕಾಂಚನ್, ತಿಮ್ಮಪ್ಪ ಶ್ರೀಯನ್, ಕೃಷ್ಣಮೂರ್ತಿ ಚಿತ್ರಾಪುರ, ಮಾಧವ್ ಪುತ್ರನ್, ಪುರುಷೋತ್ತಮ್ ಚಿತ್ರಾಪುರ, ಮೀನಾಕ್ಷಿ, ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು.